ಸುರತ್ಕಲ್ ಟೋಲ್ಗೇಟ್ ತೆರವು ಮಾಡುವಂತೆ ಒತ್ತಾಯಿಸಿ ನಡೆದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಸುರತ್ಕಲ್ನ ಸಾಮಾಜಿಕ ಕಾರ್ಯಕರ್ತೆ ಪ್ರತಿಭಾ ಕುಳಾಯವರ ಮಾನಹಾನಿ ಮಾಡಿದ ಆರೋಪಿಯನ್ನ ಬಂಧಿಸುವಲ್ಲಿ ವಿಳಂಬವಾಗ್ತಾ ಇರುವ ಬಗ್ಗೆ ಹಾಗೂ ಯಾವುದೇ ಒತ್ತಡಕ್ಕೆ ಮಣಿಯದೆ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಮಂಗಳೂರಿನಲ್ಲಿಂದು ವಿವಿಧ ವಿಲ್ಲವ ಸಂಘಟನೆಗಳ ಮತ್ತು ಯುವ ಸಂಘಟನೆಗಳ ಪ್ರಮುಖರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಅಪರಾಧ ವಿಭಾಗದ ಡಿಸಿಪಿ ದಿನೇಶ್ ಅವರಿಗೆ ಕೂಡ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನಾ ನಿರತ ಪ್ರತಿಭಾ ಕುಳಾಯವರ ಫೋಟೋ ಬಳಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿಯು ಅವಹೇಳನಕಾರಿಯಾಗಿ ಬರೆದು ಮಾನಹಾನಿ ಮಾಡಿದ ಘಟನೆ ನಡೆದು 1 ವಾರ ಕಳೆದಿದೆ. ಈ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿದ್ರು. ಇದುವರೆಗೆ ಆರೋಪಿಯನ್ನ ಬಂಧಿಸಿಲ್ಲ. ವಿಳಂಬ ನೀತಿ ಅನುಸರಿಸಿದರೆ ನ್ಯಾಯಕ್ಕಾಗಿ ತೀವ್ರ ಹೋರಾಟ ನಡೆಸಲಾಗುವುದು ಅಂತ ಮನವಿಯಲ್ಲಿ ತಿಳಿಸಲಾಗಿದೆ. ಪೊಲೀಸ್ ಆಯುಕ್ತರನ್ನ ಭೇಟಿಯಾದ ನಿಯೋಗದಲ್ಲಿ ಕುದ್ರೋಳಿಯ ಬೆಳದಿಂಗಳು ಸಂಘಟನೆಯ ಅಧ್ಯಕ್ಷ ಪದ್ಮರಾಜಾರ್, ಕಾಟಿಪಳ್ಳ ಬಿಲ್ಲವ ಸಂಘದ ಆನಂದ್ ಅಮೀನ್, ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ಉಪಾಧ್ಯಕ್ಷ ರವಿ ಪೂಜಾರಿ ಚಿಲಿಂಬಿ, ವಕ್ತಾರ ರಾಜೇಂದ್ರ ಚಿಲಿಂಬಿ, ಗುರು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಶೈಲೇಂದ್ರ ಸುವರ್ಣ, ಯುವವಾಹಿನಿ ಕೇಂದ್ರ ಸಮಿತಿಯ ಉಪಾಧ್ಯಕ್ಷ ಹರೀಶ್ ಕೆ ಪೂಜಾರಿ ಮತ್ತು ಬೆಲ್ಲವ ಮುಖಂಡರಾದ ದೀಪಕ್ ಪೆರ್ಮುದೆ, ಗೋಪಾಲ್ ಬಂಗೇರ, ರಂಜಿತ್ ಕುಮಾರ್, ಉಮೇಶ್ ಕೋಟ್ಯಾನ್, ಭರತೇಶ್ ಅಮೀನ್, ರಾಜೇಶ್ ಕುಳಾಯಿ, ವೇಣುಗೋಪಾಲ್, ಯತೀಶ್ ಕುಮಾರ್, ಪೃಥ್ವಿರಾಜ್ ಎಂ ಮುಂತಾದವರು ಇದ್ರು. ಈ ಒಂದು ಪ್ರತಿಭಟನಾ ಸಂದರ್ಭದಲ್ಲಿ ಅವರಿಗಾದಂಥ ಮಾನಹಾನಿಯ ಬಗ್ಗೆ ಅವರ ಸಾಮಾಜಿಕ ಚಿಂತರಾಗಿರುವಂಥ ಪ್ರತಿಭಾ ಕುಳಾಯಿಯವರು ಅವರು ಸಮಾಜದ ಬಗ್ಗೆ ಮಾತಾಡುವಾಗ ಅವರ ವಿರುದ್ಧವಾಗಿ ಯಾರೋ ಒಬ್ಬ ಅವಹೇಳನಕಾರಿಯಾದಂಥ ಒಂದು ಮಾತನ್ನು ಹೇಳಿದ್ದಾನೆ. ಆ ಪ್ರಕಾರವಾಗಿ ಇಲ್ಲಿ ಒಂದು ಕಂಪ್ಲೇಂಟನ್ನೆಲ್ಲ ಅವರು ಇಶ್ಯೂ ಮಾಡಿದ್ದಾರೆ. ಆ ಕಂಪ್ಲೇಂಟ್ ಮಾಡಿದ್ರು ಈಗ 1 ವಾರ ಆದ್ರೂ ಅವರಿಗೆ ಆ ವಿರುದ್ಧ ಕ್ರಮವನ್ನು ಯಾಕೆ ಕೈಗೊಳ್ಳಿಲ್ಲ ಅನ್ನೋಂಥ ಒಂದು ಕಾರಣಕ್ಕಾಗಿ ಅದು ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ಅನ್ನೋಂಥ ಬೇಡಿಕೆಯನ್ನು ಇಟ್ಕೊಂಡು ನಾವಿದೊಂದು ಮನವಿಯನ್ನು ಕೊಟ್ಟಿದ್ದೇವೆ ಕಮಿಷನರ್ ಹತ್ರ. ಆ ಕಮಿಷನರ್ಗೆ ನಾವು ಆದಷ್ಟು ಬೇಗ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅನ್ನೋಂಥ ಬೇಡಿಕೆ ನಮ್ಮ ಇಡೀ ಟೋಟಲ್ ಬಿಲ್ಲವ ಸಮಾಜ ಬಾಂಧವರ ಮುಖಾಂತರ ನಾವು ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಮ್ಮ ಕರ್ನಾಟಕದಲ್ಲಿರುವಂಥ ನಮ್ಮ ಸಮಾಜ ಬಾಂಧವರು ಎಲ್ಲರನ್ನೂ ಅವನನ್ನು ಖಂಡಿಸ್ತೇವೆ. ನಾವು ನೇರವಾಗಿ ಹೇಳ್ತಿದ್ದೇವೆ. ಕಮಿಷನರ್ ಅವರಿಗೆ ಬೇಕಾದ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಪ್ರತಿಭಾ ಕುಳಾಯಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಾಗಿದೆ. ಇದರ ಬಗ್ಗೆ ಆ್ಯಕ್ಷನ್ ಏನಾಗಲಿಲ್ಲ. ನಾವು ಇದನ್ನು ಕಂಡು ಇವತ್ತು ನಮ್ಮ ಸಮಾಜ ಬಾಂಧವರ ಪ್ರತಿನಿಧಿಯಾಗಿ ಬಂದು ಇವತ್ತು ಕಮಿಷನರ್ ಆಫೀಸ್ಗೆ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಕೂಡಲೇ ನಮಗೆ ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಅವನಿಗೆ ಪೋಸ್ಕೋ ಕಾಯ್ದೆ ಹಾಕಿ ಇನ್ನು ಮೇಲೆ ಇಂಥ ಯಾರಿಗೆ ಯಂಗ್ಸರಿಗೆ ಇಂಥ ಸಮಾಜಕ್ಕೆ ಅವನು ದ್ರೋಹ ಮಾಡಬಾರ್ದು, ಅಂಥವನನ್ನು ಹಿಡಿಯಲೇಬೇಕು. ಹಿಡಿಯದಿದ್ದರೆ ನಾವು ಇವತ್ತಿನಿಂದ ಮೀಟಿಂಗ್ ಮಾಡಿ ನಮ್ಮ ಸಮಾಜ ಬಂದು ಒಟ್ಟಿಗೆ ಸೇರಿ ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದು ಮುನ್ಸೂಚನೆಯಾಗಿ ನಾವು ಸಮಾಜ ಇಲ್ಲಿ ಬಂದು ನಾವು ಮುನ್ಸೂಚನೆಯನ್ನು ಕೊಟ್ಟಿದ್ದೇವೆ. ನಾವು ನಿಮ್ಮ ಹತ್ರ ಮಾಧ್ಯಮದವ್ರ ಹತ್ರ ಕಮಿಷನರ್ ಹತ್ರ ಎಲ್ಲರ ರಿಕ್ವೆಸ್ಟ್ ಮಾಡೋದು ಆದಷ್ಟು ಬೇಗ ಅವನು ಹಿಡಿದು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ನಮ್ಮ ವಿನಂತಿ.